ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ ಲಿಂಕ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. ಶ್ರೀ ಹರಿಗುರುಭ್ಯೋ ನಮಃ. ಸುವರ್ಣ ಚಾತುರ್ಮಾಸ 2016 ಮಂಗಳೂರು ಪರಮ ಪೂಜ್ಯ ಗುರುವರ್ಯ ಶ್ರೀಮದ್ ವಿದ್ಯಾಧಿರಾಜ ತೀರ್ಥ ಶ್ರೀಪಾದ ವಡಸ್ವಾमी आले. सुवर्ण चातुर्मासाचे हायलायट्स पळोवचे पुराय आमगेले भजक वृंदांक आनी स्पंदना टी वीक्षकांक तुम सगळ्यांक हांव कुंबळे नरसिंह प्रभू मंगळूर चातुर्मास कमिटी सेक्रेटरी तुमकां स्पंदना टी व्ही तर्फेन आनी चातुर्मास कमिटी तर्फे तुमकां ह्या भव्य यावन स्वागत करता. ಸುಸಂಸ್ಕೃತರಾಗಿರಿ ಅನ್ನೋ ವಿವೇಕ ನಮ್ಮ ಹೆಚ್ಚು ಮಾತನಾಡಿದೆವು. ತೋ ದಾಲ್ವ ತುಳಸಿ ಉದ್ದಾಗಲ್ಲ ಪಾಯಂ ಪಡ್ತೋ दादर पाय पडतं काही सांगा आमच्या दादर काही तुळशी होतो पाय पडतावे बाबा बायला परत तुळशी काट्या पूजा साफ सफाई त्या घराकडे खुलेल्या आम्ही तीर्थळ येतो ಭೀಮನಕಟ್ಟೆಯ ವೈಷ್ಣವ ಒಂದು ಮಠ ಸಂದರ್ಶನಕ್ಕಂತ ಹೋದದ್ದಲ್ಲ. ನಾವು ಏನೋ ಒಂದು ನದಿ ಇದೆ, ಸಂಗಮ ಆಗತ್ತೆ, ಸಂಗಮದ ಸರಿ ಪರಿಸರದಲ್ಲಿ ತಿರುಗಾಡೋಣ ಹೋಗೋಣ. ಅಧ್ಯಕ್ಷರನ್ನೇ ಕರ್ಕೊಂಡು ಹೋಗಿದ್ದೆವು. ಹೋಗುವಾಗ 8-10 ಕಿಲೋಮೀಟರ್ ದಾಟಿ ಹೋಗ್ಬೇಕು. ದಾರಿ ಗುಂಟ ಎಡಬಲಗಳಲ್ಲಿ ಹೌದು ಕನ್ನಡಿಗರ ಕೃಷಿಕರ ಮನೆಗಳನ್ನ ದಾಟಿ ಹೋಗಬೇಕಾಗಿದೆ. ಕಾರ್ ರೋಡ ಸಂಗೆ ಬೆಂದಿಗಾಡಿ ಹೋಗ್ತಂಗೆ ಬೆಂದಿಗಾಡಿ ಉಚಿತ ಸುಲಭ ವಸ್ತು ಸರಿ ಧ್ವನಿಪಾದನು ಸಂಸ್ಕೃತಿಯನ್ನ ಮನ ಕಾಣುವಂತೆ ಆ ಮನೆಯ ಮುಂಭಾಗದಲ್ಲಿರುವ ತುಳಸಿ ಕಟ್ಟೆಯ ರಚನೆ ಎಷ್ಟು ಸೊಬಗು. ಹೌದು ಸೊಬಗು, ಮನೆಗೊಂದದ್ದು ಶೋಭೆ ತತ್ತು. ಇದೊಂದು ಹಿಂದೂಗಳ ಮನೆ ಅನ್ನುವಂಥ ಪ್ರಾಮಾಣೀಕೃತ ಮಾಡಿ ತೋರಿಸ್ತದೆ. ಬರುತ್ತಲೇ ರಚನಾ ಶ್ರೀ ಪದ ಸಂಘ ತುಳಸಿ ಪೂಜೆ ಧ್ಯಾನ ಸಹ ताकि कोणी की बायलान म्हणले सांगले कसं जनास पड्या मंगूर अपेंड देतो बहुते तरे साहित्य ते दवा तुम्हाला बोल घेऊचा असली संस्कृत क्लास हाडका वय वय तुम्ही शुक्रवारा बायला क्लास केलो धन्यवाद जायते त्या दिवसावर तुम्हाला गमन सांगला तशी ರಾಮರಕ್ಷಾ ಸ್ತೋತ್ರವರೆ ನಮ್ಮ ಶರೀರಾವಯವಗಳಲ್ಲಿ ಭಗವಂತನ ಅನುಗ್ರಹ ನಮಗೆ ಆಗಲಿ, ಎಲ್ಲ ತರದ ಆರೋಗ್ಯ ನಮಗೆ ಒದಗಿ ಬರಲಿ ಅನ್ನುವಂಥ ರಾಮಾಯಣದ ಮುಖ್ಯ ಸಂದರ್ಭಗಳನ್ನು ಎತ್ತಿ ತೋರಿಸಿ ರಾಮನ ಕೃಪೆ ನಮ್ಮ ಶರೀರದ ಮೇಲೆ ರಾಮ ರಕ್ಷಾ ರಕ್ಷಣೆ ಕೊಡುವಂಥ ಇದು ಕವಚನವನ್ನು ನಾವು ಧರಿಸಿಕೊಳ್ಬೇಕು. ರಾಮ ರಕ್ಷಾ ಕೇಳಬೇಕು. ಹೀಗೆಲ್ಲ ತುಂಬ ಸಂಸ್ಕೃತ ಪಾಠಗಳಿವೆ. ಕ್ರಮವಾದ ಒಂದೊಂದು ಪಾಠಗಳನ್ನು ತಿಳಿದವರಿಂದ ಅರ್ಥಸಹಿತವಾದ ತದರ್ಥ ಭಾವನಾಮೆ ಆ ಅರ್ಥ ಇಲ್ಲದೆ ಓದಿದ್ರೆ ಎಲ್ಲ ತಪ್ಪು. ಪಾಪಘ್ನಿಮ್ ಕರ್ತಾರೆ. ಪಾಪಘ್ನಿಮ್ ಅಲ್ಲ, ರಾಮರಕ್ಷಾದಲ್ಲಿ ಪಾಪಾಗ್ನಿಮ್ ಅನ್ನಿಸ್ತಾರೆ. ಪಾಪವೇ ಅಗ್ನಿ, ಸುವರ್ಣದಲ್ಲಿ ಸಂಧಿ ಆಗತ್ತೆ ಅದು. ಹೌದು, ಪಾಪಾಗ್ನಿ ಶುದ್ಧ ಪಾಠ ಕೆಲವರು ಅರ್ಥೈಸಿಕೊಳ್ಳೋಲ್ಲ, ಹೀಗೆ ಹಿಡಿತಾರೆ, ಯಾರೋ ಪ್ರಿಂಟ್ ಮಾಡ್ತಾರೆ. ಪ್ರಿಂಟಿನಲ್ಲಿ ಇರುವಂತಹ ರಾಕ್ಷಸ ಹಾವಳಿ ಅದು ಕಲ್ತ್ಕೊಳ್ತಾರೆ. ಅದು ಶುದ್ಧವಲ್ಲ ಪಾಠ ಅನ್ನೋದನ್ನ ತಿದ್ದಿಕೊಳ್ಳಲು, ಹೌದು ತನುಮನವ ತಿದ್ದಿಕೊಳ್ಳಲು ಬೇಕು, ಬುದ್ಧಿಯಲ್ಲಿ ತಿದ್ದಿಕೊಳ್ಳಲು ಬೇಕು. ಪುರಂದರದಾಸರ ಪ್ರಾಪ್ತಿಯಲ್ಲಿ ಮೀನಾಗಿರಲು ಬೇಕು. ಹೌದು, ಹೀಗೆಲ್ಲ ಪುರಂದರದಾಸರ ವರೇಣ್ಯರು ಹೇಳಿಕೊಟ್ಟಂತಹ ಕೆಲವೊಂದು ಮುತ್ತಿನಂತಹ ಮಾತುಗಳನ್ನ ಅರ್ಥೈಸಿಕೊಳ್ಳುವಂತಹ ಕ್ಷಮತೆ ನಾವು ಬೆಳೆಸಿಕೊಳ್ಬೇಕು. ಮಠದಲ್ಲಿ ಬಂದಾಗ ಕರಡಿ ಸೆನೆತರಿ ಉಲ್ಲೇಖ ಬಸೆ ಪುರಂದರದಾಸ ಏಕೆ ಕಾವ್ಯ ಕಡಕ ಮನಸ್ಸಿಗೂ ಮೋದಕ ಮೋಹಕ ಮನಗಳಲ್ಲಿಯೂ ಒಂದು ಮುದ ಸಂತೋಷವನ್ನ ಹೊಂದಲು ಸಹಾಯಕವಾಗಿರುವಂತಹ ಪುರಂದರದಾಸರ ಸಾಹಿತ್ಯ ತುಂಬಾ ಮಾರ್ಮಿಕವಾಗಿದೆ. ಆದದ್ದೆಲ್ಲ ಒಳ್ಳೆಯದು. ಶ್ರೀಧರನ ದಯ ಹೊಂದಿದ್ದರೆ ಸಾಕು. ಶ್ರೀಧರನ ದಯ ಬೇಕು, ಶ್ರೀಧರ ಬೇಕು. ಪೈಸೆ ದೊರೆತಿತೋ ವೈಕುಂಠಾಧಿಪತಿ ಲಕ್ಷ್ಮಿ ಗಿವನೆತ್ತೋ ಶ್ರೀಧರ ಉಪಾಸನಕರ ಲಕ್ಷ್ಮೀಪತಿಯ ಉಪಾಸನೆ ಮಾಡ್ರಿ, ಆವಾಗ ಲಕ್ಷ್ಮಿಯು ಹೊಸ್ತಿಲು ದಾಟಿ ಬರ್ತಾಳಂತೆ. ಆಮೇಲೆ ಮೈಸೂರು ಅಥವಾ ಮೈಸೂರು ಸ್ಟೇಟಿಗೆ ಸಂಬಂಧಪಟ್ಟಂತ ಹಳೆ ಮೈಸೂರು ಈ ಊರುಗಳಲ್ಲಿ, ರಾಜ್ಯದ ಊರುಗಳಲ್ಲಿ ಮನೆ ಮುಂಭಾಗದಲ್ಲಿ ರಂಗೋಲಿ ಕಲ್ಕ, ರಂಗೋಲಿ ಕಲ್ಕ ಅನೇಕ ದಿವಸ ಸಂಗೆ ಅದು ಬೇಡದಲ್ಲ. ನಾವು ಶುಭವನ್ನ ಕೋರ್ತೇವೆ.
ಏನೇನೋ ಅಪೇಕ್ಷೆ ಪಟ್ಟು ಜಗನ್ನಾಥ ಕೈಗಳು ಅವ್ರು ಇಡೀ ಮೈಸೂರು ತೋರಿಸಿದ್ದಾರೆ ನಮ್ಗೆ. ಶಿವಮೊಗ್ಗ ನಾವು ನೋಡಿದ್ದೇವೆ, ಸಾಗರ ನೋಡಿದ್ದೇವೆ, ತೀರ್ಥಹಳ್ಳಿನೂ ನೋಡಿದ್ದೇವೆ. ಇವೆಲ್ಲ ಹಳೆ ಮೈಸೂರು ಸ್ಟೇಟ್ ನಲ್ಲಿ ಸಮಾವೇಶಗೊಂಡಂತ ಆ ಊರಲ್ಲಿರುವಂತಹ ಎಲ್ಲ ಹಿಂದೂಗಳು ನಿಜವಾಗಿ ಅವರ ಸೂರ್ಯೋದಯ ಆಗುವ ಪೂರ್ವದಲ್ಲೇ ರಂಗೋಲಿ ಹಾಕಿಬಿಡ್ತಾರೆ ರಸ್ತೆ. ತದನಂತರ ಬೈಕ್ ಹೋಗ್ತಾಜಿ ಮಾಡಿ ವಾಹನ ಹೋಗ್ತಾಜಿ ಜನಸಂಚಾರದ ಯಾರು ಅದನ್ನ ಮೆಟ್ಟಿ ಹಾಳು ಮಾಡಬಾರ್ದು. ಅದರ ಪೂರ್ವದಲ್ಲೇ ದಪ್ಪವಾದ ಸೆಗಣಿ ನೀರು ಹಾಕ್ತಾರೆ, ಬಲತ್ ಸೆಗಣಿ ಅಂತ. ಒಂದು ದಿವಸ ಜಮೀನು ನಾಲ್ ರೋಡ್ ಅಂತ ಮೇನ್ ರೋಡ್ ವಾಹನಕ್ಕೆ ರಭಸವಾಗಿ ಓಡ್ತಾ ಇತ್ತು. ಆದ್ರೆ ಇಂಟೀರಿಯರ್ ಗಲ್ಲಿಗಳಲ್ಲಿಯೂ ಕೂಡ ನೆಲೆ ನಿಂತಿರುವಂತಹ ಆಸ್ತಿಕ ಹಿಂದೂ ಮಳದಿ ಸಮಾಜ ಸಮೂಹ ರಂಗೋಲಿ 2 फूट बाय 2 फूट ಸ್ಕ್ವೇರ್ ಆಗಿ ಬರೀ ಚೌಕ ರಂಗೋಲಿಗಳಂತ ಉರುಳುಗಳಂತ ವಿವಿಧ ತರದ ಬಣ್ಣನೂ ಸೇರಿಸ್ತಾರೆ ಅದರಲ್ಲಿ. ಅಂತೂ ರಂಗೋಲಿಯ ಚಿತ್ರ ಅದೊಂದು ಮೋಹಕವಾಗಿದೆ. ಯಾಕೆ ಬರಿಬೇಕು? ರಸ್ತೆ ರುಚು ಈ ಲಕ್ಷ್ಮಿ ಭವನಕ್ಕೆ ಸರ್ಕಾರಿ ಐಲಿ ಲಕ್ಷ್ಮಿ ಕಂಚಿ ಗರಾಮುಖ ರಂಗೋಲಿ ಎಸ್ಕೊಳೆ ಹೇಗೆ 1-2 ಕ್ಷಣ ನಿಲ್ತಾರಂತೆ, ಶುಭ ಕೂರಿಗೆ ಹೋಗ್ತಾರಂತೆ. ಅದು ಅಲ್ಲಿಯ ಶಾಸ್ತ್ರ. ರಂಗೋಲಿ ಎಸಿ ಗರಾಮುಖ ಲಕ್ಷ್ಮಿ ಘರ ಹಾಕೊಳ್ಳೋದು ಶುಭ ಕೋರಿಗೆ ಹೋಗ್ತಾರೆ. ಹುಂಬರ ರಂಗೋಲಿ ಬರೋಕ ಒಂದು ಫುಲ್ವರ್ಕ ಹುಂಬರು ಬರೆನ್ನ ಸಿರಾಬನು ಗರ ಈ ಆಲಸ್ಯ ಆಲಸಿ ಹುಂಬರು ಬರುತ್ತೆ ಸರ್. ರಂಗೋಲಿ ಮಸ್ತ್ ಚಿತ್ರ ಕಾಡ್ತಾರೆ. ಹಂಗೆ ಶ್ರಾವಣ ಅಂತ ಶಿಬಿರದವರ ರಂಗೋಲಿ ಗರ್ಜಾಕ ಪ್ಲಸ್ ಪಾಯಿಂಟ್ ಅರ್ಧವರ ರಂಗೋಲಿ ಕೊಡಂಗಾರು ಕಳ್ಕೊಳ ಒಯ್ಚಿ ಮಾಡಿ ನೈ ತಾಜಿ ಒಯ್ಚಿ ಮಾಡಿ ಸರ್ ಟೆರೆಸ್ आज समारंभ ओल्ड जागा सर 2 फूट नहीं 3 फूट 1 मीटर जागे जोड़गा घरात बेळताने चौकगी रंगा पिटगी नाही 2 फूल नगी ರಂಗೋಲಿ ಸ್ಪರ್ಧೆ ಇದೆ ಸಮುದ್ರ ಚೌಕ ಜಗತ್ತಿಗೆ ಕೊಡ್ತಾನ ಆಯ್ತು ಅಂತೂ ಸಂಚಾರದ ಶುರು उमरा ರಂಗೋಲಿ ಬರಕ उमरा बाहेर ರಂಗೋಲಿ बरं का लक्ष्मी कामच काय नित्या बोन होते जो मनुष्य अशी ರಂಗೋಲಿ घर शृंगारित करणार जातं की बाई मनेसी त्या ಸುಖ ಸೌಖ್ಯ ನೆಲೆನಿಲ್ಲಲಿ ಅನ್ನುವಂತಹ ಮಂಗಳದಾಯಕವಾದ ವರವನ್ನ ಕೊಟ್ಟು ಮುಂದೆ ಹೋಗ್ತಾಳೆ ಅನ್ನುವಂತ ಅಭಿಪ್ರಾಯ ನಮ್ಮ ಮೈಸೂರು ರಾಜ್ಯದಲ್ಲಿ ನಾವು ಕೇಳಿದ್ದೇವೆ. त्यासाठी आपापल्या घरामध्ये तुळशी गडपुणे अक्षरदवर आहे तीर्थ पडून तार लोरे अशी पडून कलश आवडता आम्ही आईला म्हणतात ಗೊತ್ತು ಸ್ವಾಮಿ ಬರ್ತಗಾಳಿ ತಾಜಾಪಲ್ಲಿ ಗೊತ್ತಾ ಆಮೇಲೆ ಗಾಡಿ ಬೆಂಜಿ ಗಾಡಿ ಹರಿ ಶಾಂಗಾಡ್ತಿ ಬರ್ತಾರೆ ಹೋಗ್ತಾರೆ ಯಾರಿಗೆ ಏನು ಇದೆ. ಆದ್ರೆ ಅವ್ರು ಮಾಡುವ ಯಾವುದು ಮನ ತುಂಬಿ ಒಂದು ಸಂತೋಷವನ್ನ ವ್ಯಕ್ತಪಡಿಸುವಂತಹ ವಾತಾವರಣವನ್ನ ನಾವು 18 ಮನೆಗಳಲ್ಲಿ ಕಂಡು ಬಂದಿದ್ವಿ. ಉದಾಹರಣೆ ಅಲ್ಲೋ ಬರೇ प्रदर्शनಗಳು व्यसन असले सोडता किंवा कन्नडिगते गद्दे काम करणारे तार लिवरे बेफिकीर उरते यूजफुल माइंड आहे वापरण्याचे त्यातनाचे कसं जाऊका व यूजफुल माइंड जाऊका पायली स्वच्छ जाऊका घरात आपणही स्वच्छ जाऊका पवित्र आत्मा जाऊका पवित्रोहम कष्टरेच्या पुण्यवहम पुण्यकर्माहम पुण्यात्मा पुण्यसंभवः कष्टरेची भावना धारल्यांतूही असता बाईला नाही तसे वातावरण घरात तयार केलं ಮುಂದಲೆ ಅದೊಂದು ನಂದ ಗೋಕುಲ ನಂದನ ಮನ तुळशी बरे कडे मस्त लाई पडले तुम्ही घरात ನಾವು ಕಮಲत नाही घरात बरे तुळशी ಕಮಲಲ ತಾಕ ಅನುಸಂಧಾನ ಸ್ಪಂದಿಸಲು ಹೇಳಿದೆವು. ನಾವು ಮತ್ತೊಮ್ಮೆ ಕ್ಷೇಮವನ್ನ ಬಯಸಿ ಶುಭವನ್ನ ಕೋರಿ ನಮ್ಮೆರಡು ಮಾತುಗಳಿಂದ ನಾವು ವಿರಮಿಸ್ತೇವೆ. परम पूज्य विद्यार्थी स्वामी गुरु महाराज के संस्थान गोकर्ण पत्रिका जिवंत मठाधीश के संस्थान गोकर्ण मार्ग के. आता आम्ही एक सान विराम घेऊया. विरामानंतर आमगेले तुमगेले भेटी. विठ्ठलाच्या पायी सरारली वीट विठ्ठलाच्या पायी सरारली वीट. ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ ಲಿಂಕ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು.
ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ ಲಿಂಕ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. विराम नंतर आपस स्पंदना टीव्ही सुवर्ण चातुर्मास 2019 हायलाइट्स पुढे प्रत्येकाला गाव स्वागत करता आणि आजचे भजन कार्यक्रम या कार्यक्रम पुढे घेऊया. मकर कुंडलधरा सकलर पालिपाळ हरि कुणिदा हरि कुणिदा नम 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 हरि कुणिदा अकळंक चरिता मकर कुंडलधरा सकल पालिका हरि कुणिदा हरि कुणिदा नम हरि कुणिदा हरि कुणिदा नम हरि कुणिदा हरि कुणिदा हरि कुणिदा नम हरि कुणिदा हरि कुणिदा हरि कुणिदा नम हरि कुणिदा हरि कुणिदा नम हरि कुणिदा 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 नो हरि कुणिदा नम हरि कुणिदा नो हरि कुणिदा नम हरि कुणिदा अरळले मांगाई कोरळ मुठीन सरा अरळेय रोडगोडी हरि कुणिदा अरळले मांगाई कोरळ मुठीन सरा अरळेय रोडगोडी हरि कुणिदा हरि कुणिदा नम हरि कुणिदा हरि कुणिदा नम हरि कुणिदा 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 नो हरि कुणिदा नम हरि कुणिदा नो हरि कुणिदा नम हरि कुणिदा हरि कुणिदा हरि कुणिदा हरि
हांव धन्यवाद करताच. आनी ह्यो कार्यक्रम हायलायट 8:30 ते सांजे, तशें सकाळचे 8:30 ते स्पंदना टीव्हीर मात्र. तशेंच आमगेली तुमगेली भेटी आनी पाय सांजे 8:30 ते. जय श्रीराम, जय श्री विठ्ठल. विठ्ठलाच्या पायी सरारली वीट. ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ ಲಿಂಕ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು.